ಹಾಯ್ ಫ್ರೆಂಡ್ಸ್, ತುಳುನಾಡ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಮಟ್ಟುಗುಳ್ಳ ಇದರ ಬಜ್ಜಿ ಹೇಗೆ ಮಾಡೋದಂತ ನೋಡೋಣ. ಮಟ್ಟುಗುಳ್ಳ ಬಜ್ಜಿಯು ತುಂಬ ಟೇಸ್ಟಿಯಾಗಿರುತ್ತದೆ. ಮೊದಲು ನಾನಿಲ್ಲಿ 3 ಮಟ್ಟುಗುಳ್ಳವನ್ನು ತೆಗೆದುಕೊಂಡಿದ್ದೇನೆ. ಅದನ್ನೀಗ ಕಟ್ ಮಾಡಿಕೊಳ್ಳೋಣ. ಮಟ್ಟುಗುಳ್ಳವನ್ನು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕೋಬೇಕು. ಅದರ ಒಗರು ಹೋಗುವವರೆಗೆ ತೊಳ್ಕೊಳ್ಬೇಕು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ನೀರು ತೆಗೆದುಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಶಿನ ಹಾಕೋಬೇಕು. ನಂತರ 3ರಿಂದ 4 ಉದ್ದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಹಸಿಮೆಣಸು, ನಂತರ ಕಟ್ ಮಾಡಿಕೊಂಡಿರುವ ಮಟ್ಟುಗುಳ್ಳವನ್ನು ಹಾಕಬೇಕು. ಎಲ್ಲವನ್ನು ಹಾಕೊಂಡ ನಂತರ ಹುಣಸೆ ಹುಳಿ ರಸವನ್ನು ಹಾಕೋಬೇಕು. ನಾನಿಲ್ಲಿ ಮೊದಲೇ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ನಂತರ ಎಲ್ಲವನ್ನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಮೆತ್ತಗಾಗೋವರೆಗೆ ಬೇಯಿಸ್ಕೋಬೇಕು. ನಂತರ ಬೇರೆ ಪಾತ್ರೆಗೆ ಹಾಕೊಂಡು ಬಿಸಿ ಆರಿದ ನಂತರ ಅದರ ಎಲ್ಲ ಸಿಪ್ಪೆಯನ್ನು ಬೇರ್ಪಡಿಸಿ ತೆಗಿಬೇಕು. ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿರಿ. ನಿಮಗೆ ನಾನು ಹಾಕುವ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ ಬರುತ್ತದೆ. ಎಲ್ಲ ಸಿಪ್ಪೆ ತೆಗೆದು ಇಚ್ಚಿಕೊಂಡ ನಂತರ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡುವ. ಒಂದು ಒಗ್ಗರಣ ಪಾತ್ರೆಗೆ 2ರಿಂದ 3 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ 1 ಸ್ಪೂನ್ನಷ್ಟು ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿ, ಕಟ್ ಮಾಡಿಕೊಂಡಿರುವ ಒಣಮೆಣಸು, ನಂತರ ಕರಿಬೇವು ಹಾಕಿ ಮಗಚಿಕೊಳ್ಳಿ. ಕೆಲವರಿಗೆ ಮಟ್ಟುಗುಳ್ಳ ಗ್ಯಾಸ್ಟ್ರಿಕ್ ಅಂತ ಅನಿಸಿದ್ರೆ ಸ್ವಲ್ಪ ಇಂಗಿನ ಪುಡಿ ಹಾಕೋಬಹುದು.
ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹಿಚುಕಿ ಇಟ್ಟಂತಹ ಮಟ್ಟುಗುಳ್ಳಕ್ಕೆ ಒಗ್ಗರಣೆ ಹಾಕೋಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಂಬ ರುಚಿಕರವಾದ ಮಟ್ಟುಗುಳ್ಳ ಬಜ್ಜಿಯು ರೆಡಿ. ಇದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತದೆ.